ತೊಕ್ಕೋಡು ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಡ್ ಭಾರತೀಯ ಕೆಥೋಲಿಕ್ ಯುವ ಸಂಚಾರದ ಮುತಾಲ್ಕೆಡ್ ಅಟನೆ ಮಲ್ತಿನ ದೇಶದ 77ನೇ ಸ್ವಾತಂತ್ರ್ಯೋತ್ಸವಡ್ ಸಂತ ಮಿಲಾಗ್ರೆಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿದ ತೊಕ್ಕೋಡು ಶಾಖಾ ಪ್ರಬಂಧಕರು ವಿಷ್ಣು ಸಿಕೆ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿರಿಪಾಯರು. ಎಲ್ಲರಿಗೂ ಸ್ವಾತಂತ್ರ್ಯ ಶುಭಾಶಯಗಳು. ಇಲ್ಲಿ ನೆರೆದಿರುವ ಗಣ್ಯರಿಗೆ ನಮಿಸುತ್ತಾ ಈ ವೇದಿಕೆಯಲ್ಲಿ ನನಗೆ 2 ಮಾತುಗಳನ್ನು ಆಡಲು ಅವಕಾಶ ಕಲ್ಪಿಸಿಕೊಟ್ಟ ಫಾದರ್ ಸಿಪ್ರಿನ್ ಪಿಂಟೋರ್ ಅವರಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ದಿನ ನಮ್ಮ ದೇಶ ಸ್ವಾತಂತ್ರ್ಯತೆಯ ಮೆಟ್ಟಿಲು ಏರಿದ ದಿನ. ಇಂದು ಸ್ವಾತಂತ್ರ್ಯ ಮಾತ್ರವಲ್ಲದೆ ನಮ್ಮ ಗುರು ಹಿರಿಯರು ಬಂಧು ಮಿತ್ರರನ್ನು ಗೌರವಿಸೋಣ. ಈ ಸ್ವಾತಂತ್ರ್ಯ ದಿನವು ಎಲ್ಲರ ಪಾಲಿಗೆ ಹೊಸ ಶಕ್ತಿಯನ್ನು ನೀಡಲಿ, ದೇಶದ ಉನ್ನತಿಗೆ ಬೆಳಕನ್ನು ನೀಡಲಿ ಎಂದು ಆಶಿಸುತ್ತೇನೆ. ಗುರುಕಾರ್ಮಣ ವಯಸ್ಸೊಂದು ಪಾತೆರ್ನ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಸಿಪ್ರಿಯನ್ ಪಿಂಟೋ ಆಶೀರ್ವಚನದ ಪಾತೆರ ಪಂಡೇರು. ಅವ್ರು ನೋಡಿ ಎಷ್ಟು ತರುಣರು ನಮ್ಮ ಶಾಲೆಯಲ್ಲಿ ಕಲಿತು ಇಷ್ಟು ಸಣ್ಣ ಪ್ರಾಯದಲ್ಲಿ ಒಂದು ಬ್ಯಾಂಕಿನ ಮ್ಯಾನೇಜರ್ ಅಂತ ಹೇಳಿದ್ರೆ ಖಂಡಿತವಾಗಿ ಎಲ್ರಿಗೂ ನಮಗೆ ಹೆಮ್ಮೆ, ಗೌರವ. ಅವರಿಗೆ ಕರೆಯಿದ್ವಿ ಯಾಕೆಂದ್ರೆ ಇದರಿಂದ ನಮ್ಮ ಇತರ ವಿದ್ಯಾರ್ಥಿಗಳು ಸ್ಫೂರ್ತಿ ತಗೊಂಡು ಅವರು ಹಾಗೆ ಚಂದ ಮಾಡಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಂತ. ಇವತ್ತು ನಮಗೆ ಫಾರೂಕ್ ಸರ್ ಅವರಿಗೆ ಕರೆಯಲೇಬೇಕಾಯಿತು, ಯಾಕೆಂದ್ರೆ ಅವರೊಂದು 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಅವರ MLC ಫಂಡಿಂದ ನಮ್ಮ ಸಭಾಭವನಕ್ಕೆ ಕೊಟ್ಟಿರುತ್ತಾರೆ. ಆದ್ದರಿಂದ 7:30 ಗಂಟೆಗೆ ಅವರನ್ನು ಕರೆಯಲೇಬೇಕಾಗಿದೆ, ಯಾಕಂದ್ರೆ ಇಷ್ಟವರೆಗೆ ಅವರಿಗೆ ಕರೆಯಲಿಕ್ಕೆ ಸಾಧ್ಯವೇ ಆಗಿಲ್ಲ, ಅವರು ಇಲ್ಲಿ ಇರುತ್ತಿರಲಿಲ್ಲ. ಈ ಸಲ ಅವರು ಇದ್ದಾರೆ, ಖಂಡಿತವಾಗಿ ಬರ್ತೇನೆ ಅಂತ ಹೇಳಿದ್ದಕ್ಕೆ, ಇಲ್ಲಾಂದ್ರೆ ಶ್ರೀ ವಿಷ್ಣು ಅವರಿಗೆ ನಾನು ಕರೆಯುವುದಕ್ಕಿದ್ದೆ. ಯಾಕೆಂದ್ರೆ ಒಂದು ಪ್ರೇರಣೆ ನಮಗೆ ಬೇಕು, ಒಂದು ಶಕ್ತಿ ನಮಗೆ ಬೇಕು. ಅದನ್ನು ನೀವು ನೋಡ್ತೀರಿ, ಚಿಕ್ಕವಾಗಿ ಚೊಕ್ಕವಾಗಿ ಅವರು ಮಾತಾಡಿದರು. ಕೆಲಸ ಜಾಸ್ತಿ ಮುಖ್ಯ. ಅವರು ಕೊಟ್ಟ ಭಾಷಣವೇ ನೋಡಿ, ಶಾರ್ಟ್ ಅಂಡ್ ಸ್ವೀಟ್, ಏನು ಬೇಕು ಒಳ್ಳೆ ಮಾಡಿ ಆಹಾರಕ್ಕೆ ಅವರು ಮಾಡಿದ್ದಾರೆ. ಆದ್ದರಿಂದ ಅವ್ರು ನೋಡೋದು ಗೊತ್ತಾಗ್ತದೆ ಸೌಮ್ಯ ಸ್ವಭಾವದವರು. ಅವರಿಂದ ನಾವು ಕಲಿಯೋಣ. ಹಾಗೂ ನಿಮಗೆಲ್ಲರಿಗೂ ವಂದನೆಗಳು. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ, ಕಾರ್ಯದರ್ಶಿ ಶ್ರೀಮತಿ ಜ್ಯೋತಿ ಡಿಸೋಜಾ, ಸಂಚಾಲಕರು ಡಾಲ್ಫಿ ಡಿಸೋಜಾ, ಬೆಥಲ್ ಕಾನ್ವೆಂಟ್ ದ ಸುಪೀರಿಯರ್ ಭಗಿನಿ ಜೋಸೆಫ್ ಮೇರಿ, ನಿರ್ಮಲಾ ಕಾನ್ವೆಂಟ್ ದ ಸುಪೀರಿಯರ್ ಭಗಿನಿ ಆಲ್ಫೋನ್ಸೋ, ಸೋಮೇಶ್ವರ ನೆಹರು ನಗರ ಏಲುಷಸ್ ಕಾನ್ವೆಂಟ್ ದ ಸುಪೀರಿಯರ್ ಭಗಿನಿ ಮಾರಿಯಟ್, ICYM ಸಂಚಾಲಕರು ಡೆರಿಲ್ ಡಿಸೋಜಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ICYM ಸದಸ್ಯರು ಪ್ರಾರ್ಥನಾ ಗೀತೆ ಪಂಡೇರು. ನಮೋ ನಮೋ ತುಕ ಪರಮೇಶ್ವರ, ನಮೋ ನಮೋ ತುಕ ಸರ್ವೇಶ್ವರ, ನಮೋ ನಮೋ ತುಕ ಪರಮೇಶ್ವರ. ಅಧ್ಯಕ್ಷರು ಪ್ಲವಿತಾ ಡಿಸೋಜಾ ಸಭೆ ನೆತ್ಕೊಂಡರು. ಸದಸ್ಯರು ಪ್ರಿಮಲ್ ಸಭೆಸ್ದಾರಿಗೆ ಮಲ್ತೇರು. ಕಾರ್ಯದರ್ಶಿ ವಿಲ್ಸನ್ ಟೆಲ್ಲಿಸ್ ಸೊಲ್ಮೆ ಸಂದಾಯರು.